Hi guys, welcome back to my YouTube channel. Nalla year ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮನ್ಪಂದ ವಿಡಿಯೋ ತಗೊಂಡಿಲ್ಲಾರು ಆಯ್ನತ್ತು ಬೇಗ ಸಬ್ಸ್ಕ್ರೈಬ್ ಮನ್ಪಲೆ ಅಂಚನೆ ಕೈತಲಿಪ್ಪು ಅಂಚಿನ ಬೆಲ್ ಐಕಾನ್ ಪ್ರೆಸ್ ಮನ್ಪಲೆ ಕೋಡಿದ ವಿಡಿಯೋ ನಿಕ್ಲೆಡ ಪಂದಿತ್ತೇನ ಇಟ್ಲಾಗ ಒಂಚು ಮಲ್ಲ ಸೆಲೆಬ್ರಿಟಿ ಬರಂದಿಲ್ಲ ಪಂಡಿಗೆ ಅವು ಏರಿಂದ ನಿಕ್ಲೆ ಕ್ಯೂರಿಯಾಸಿಟಿ ಉಂಡ ಅಂಚಣ್ಣ ಎನ್ನ ವಿಡಿಯೋ ಲಾಸ್ಟ್ ಮುಟ್ಟತ್ತೂಲೆ ಎನ್ನ ವಿಡಿಯೋ ನಿಕ್ಲೆ ಇಷ್ಟ ಅಂಡ ಲೈಕ್ ಮನ್ಪಲೆ ಕಮೆಂಟ್ ಮನ್ಪಲೆ ಶೇರ್ ಮನ್ಪಲೆ ಎಂಕಲ್ ನೆಕ್ ರಿಂಗ್ ಪಾಡ್ಯ ಬಟ್ ಎಂಕ್ಲೆ ತಿಕ್ಕುಚಿ ₹100 ಪೊಕ್ಕಡಿ ಜಂದೆ ಲಾಸ್ ಆದ್ಕೊಂಡು ಎದುರು ನಮ್ಮ ಮಾತ ಸೇರಿನ ಒಂಜಿ ಕಾರಣ ಒಂಜಿ ಅವು ಪಂಡ ಪಂಚಶ್ರೀ ಗ್ರೂಪ್ ವಿಟ್ಲ ಅಂಚನೆ ನಮ್ಮ ಟೈಮ್ ಆ್ಯಂಡ್ ಟೈಮ್ ಎತ್ತ ಒಟ್ಟು ಸೇರಿಕೆಡೆ ಪಂಚಲಿಂಗೇಶ್ವರ ಸ್ವಾಮಿನ ಇವತ್ತು ಕೊರ್ಲ ಉಚ್ಚಲ ಪರ್ವತಾಲುಡು ಇಡೆಗೆ ಬರ್ಪುನು ಆ ಮಲ್ಲ ಸೆಲೆಬ್ರಿಟಿ ಏರಾದಿಪ್ಪು ಥಿಂಕ್ ಮಂತೊಂದಿಪ್ಲೆ ನನ್ನ ಒಂದು ಪುರ್ತುಡೆ ಇಡೆಗೆ ರೀಚ್ ಆಪಿರ ವೆಯ್ಟ್ ಮಂತೊಂದಿಪ್ಲೆ ಕರ್ಪೂರ ದೀಪಂ ಸ್ವಾಮಿಗೆ ಅಯ್ಯಪ್ಪನ್ಮಾರ್ಗಳೆ ಕೂಡಿಕೊಂಡು ಅಯ್ಯನ ನಾಡಿ ಸೆಂಚಿಡುವ ಸಭ I want all of you to say Rupesh, Rupesh, come on! Rupesh, come on! Yes sir. So Arna, uji korla gantada VT, he uji LED screen the play up. I request to off the lights and the VT of Mr. Rupesh Shetty, please. ನಮಸ್ಕಾರ ಪದಗಳ ಸಾಲದು ಈ ಒಂದು ಸಮಯವು ಹೋಗಲೇಬಾರದು ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ತಾ ಇದ್ದಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ನು ತುಂಬ ಒಳ್ಳೆಯವನ ನಾನು ಒಳ್ಳೆಯವನ ನಾನು ಏನು ಅಂತ ಗೊತ್ತಾಗ್ತದೆ ತುಂಬ ಸಿನಿಮಾಗಳಿಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಸಿಗಿದೆ ನಿನ್ನ ಪಾಯನೆ ಬಾಲಂಬರ್ ಬಂದೆ ಪುಡೆಯೇ Definitely that is Mr. Rupesh Shetty. Come on.
5 ತಿಂಗಳದ ಮಟ್ಟಿಗೆ ಇದ್ದದೆ 4 ದಿನ ರಡ್ಡು ದಿನ ಇಲ್ಲಡ ಕುರುನನೆ ಬಂಗ ಗೊತ್ತು ಪನ್ನ ಜಾಗಿಗೆ ಬೋದು 5 ದಿನ ಕುಂದು ಬೈದ ನಮ್ಮ ತುಳು ಸಾಂಗ್ ಪ್ಲೇ ಆತಡ ಐಕೋಸ್ಕರ ನಮ್ಮ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅವರ ಜೈ ಬಣ್ಣದಲ್ಲ ಜೋರಾಯಿನ ತಾಟಿ ಬರಡ ಖಂಡಿತವಾದ ಪಂಚಶ್ರೀ ಗ್ರೂಪ್ ರಿಜಿಸ್ಟರ್ಡ್ ಅಂಚನೆ ಟೈಮ್ ಅಂಡ್ ಟೈಡ್ ಪ್ರೆಸೆಂಟ್ ಮಲ್ಪನ ವಿಟ್ಲ ಸ್ಟಾರ್ ನೈಟ್ ರೂಪೇಶ್ ತೋರಿತಾರೆ ಖಂಡಿತವಾದ ಇನಿ ಅವೇ ರೂಪೇಶ್ ಶೆಟ್ಟಿ ಸ್ಟಾರ್ ಆದ ನಿಖಲ ಎದುರು ಬೈದಾರೆ ಖಂಡಿತವಾದ ಎಂಕಲೇ ಪಾತಿರೋದಿಲ್ಲ ಎಂಕಲೇ ಭಾರಿ ಮಲ್ಲ ಮಟ್ಟಡು ಪಾತಿರೋರು ಆರ ಖಂಡಿತವಾದ ಒಜ್ಜಿ ಜೋರಾಯನ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಅವರ ಇಷ್ಟೊಂದು ದೊಡ್ಡ ಸಾಧನೆಗೆ ಮಿಸ್ಟರ್ ರೂಪೇಶ್ ಶೆಟ್ಟಿ ಅವರು ಖಂಡಿತವಾದ ಬಿಗ್ ಬಾಸ್ ನಮ್ಮ ತುಳುನಾಡಿನ ಜನಗಳು ವಿಟ್ಲದ ಕ್ಯೂ ಈರ್ನ ಬಾಯಿದ ಮುಖಾಂತರ ಪಾತ್ರವನ್ನು ಕೇಂದ್ರ ತಯಾರಾಗಿದೆ ಒಂದು ನಿಮಿಷ ದಯಪಣ್ಣಗ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿಗ ಅರ್ನನೇ ಆಯ್ನ ಅನ್ಸುತ್ತೆ ಒಂಜಿ ಸ್ಟಾರ್ಟಿಂಗ್ ಮನ್ಪುನ ಅನ್ಸುತ್ತೆ ಒಂಜಿ ಟ್ರೆಂಡ್ ಉಂಡದೆ ಆ ಟ್ರೆಂಡ್ ಪರ್ಫೆಕ್ಟ್ ಓಕೆ ರೆಡಿಯಾ ಏ ವಿಟ್ಲ ಬರಡು ಜೋರ ಓಕೆ ರೈಟ್ ಭಯಂಕರ ಮಾದ ಅಣ್ಣನಕ್ಲಿಗೆ ಅಕ್ಕನಕ್ಲಿಗೆ ಅಮ್ಮನಕ್ಲಿಗೆ ಆಂಟಿನಕ್ಲಿಗೆ ಅಂಕಲ್ನಕ್ಲಿಗೆ ಅಜ್ಜನಕ್ಲಿಗೆ ಅಜ್ಜಿನಕ್ಲಿಗೆ ದೊಡ್ಡಮ್ಮನಕ್ಲಿಗೆ ದೊಡ್ಡಮ್ಮನಕ್ಲಿಗೆ ಚಿಕ್ಕಮ್ಮನಕ್ಲಿಗೆ ಮಲ್ಲಕ್ಲಿಗೆ ಎಲ್ಲಿಯಕ್ಲಿಗೆ ಇಲ್ಲನಕ್ಲಿಗೆ ಬರಿದಿಲ್ಲನಕ್ಲಿಗೆ ಮಾದರಿಲ್ಲ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾನು ಮಾತಾಡೋದು ಗೊತ್ತಾಗುತ್ತೆ ಯಾಕಂದ್ರೆ ತುಂಬ ನಾನು ಚೆಕ್ ಓಕೆ ಥ್ಯಾಂಕ್ ಯು ತುಂಬ ನಾನು ಸುಮಾರು ಸಲ ವಿಟ್ಲಕ್ಕೆ ಬರ್ತೀನಿ ಸುಮಾರು ಸಲ ಕಾರ್ಯಕ್ರಮ ನಿರೂಪಣೆಲ್ಲ ಬಂದೆ ಅಂಜನೆ ಗೆಸ್ಟ್ ಆದ್ರೆ ಬರ್ತೀನಿ ಫಾರ್ ದ ಫಸ್ಟ್ ಟೈಮ್ ಒಂದು ಬಿಗ್ ಬಾಸ್ ಅಂಚನೆ ವೇದಿಕೆ ಆಯಿ ಬಕ್ಕಾವ್ಲ ಬಿಗ್ ಬಾಸ್ಗೆ ಪೋನಾಗ ಒಂದು ತುಳು ಅದು ಪೋನಾಗ ಹೆಂಗಿದ್ದೀನಿ ಒಂದು 4 ವಾರ ಬೈದ್ರೆ ನಮ್ಮ ಮರ್ಯಾದ ಪ್ರಶ್ನೆ ನಮ್ಮ ಊರ್ದ ಮರ್ಯಾದ ಪ್ರಶ್ನೆ ನಮ್ಮ ಒಂದು ಕರಾವಳಿದ್ದು ಪೋನಾಗ ನಮ್ಮ ತುಳುನಾಡಿದ್ದು ಪೋನಾಗ ತುಳುದ ಆ್ಯಕ್ಟರ್ ಅನ್ಬೋತೀನಿ ನಾನು ಒಂದು 4 ವಾರದ ಕಮ್ಮಿ ಬರ್ತೇನೆ ಮರ್ಯಾದೆ ನಮ್ಮ ಮಾತಾಡೋ ಮರ್ಯಾದ ಪ್ರಶ್ನೆ ಇದ್ದೇನೆ ಬಟ್ ವಾರ್ ರೇಂಜ್ದ ಒಂದು ಸಪೋರ್ಟ್ ದಿಕ್ಕನ್ನು ಪಂಡ ಅದಕ್ಕೆ ಮೂಲ ಕಾರಣ ನಮ್ಮ ತುಳುನಾಡಿನ ಜನಕ್ಕೆ ಹಾಕೊಂಡ ಸುರು ನಿಕ್ಕ ಸಾಧ್ಯ ನಾವು ಪೋಯಿ ನೋಡಿದ ಪಕ್ಕ ಹೆಂಗೆ ಉಳ್ಳಾಡಿ ಗೊತ್ತಾಗಿದ್ದೇನೆ ನಮ್ಮದು ಯಾರು ನಿಂತೀನಿ ಏನೆಲ್ಲ ತಗೊಂಡಿದ್ದೆ ರಾತ್ರಿ ಒಂಚೂರೆಲ್ಲ ತೋಜೊಂದಿಲ್ಲ ಅದೆಲ್ಲ 8 ದಿನ ರೀಚ್ ಆಗೋದಿಲ್ಲ ಬಂದ್ಬಿಡೋದಿಲ್ಲ ಕನ್ಫ್ಯೂಷನ್ ಇರ್ತದೆ ಆಡ OTT ಫಿನಾಲೆ ಬಂದಾಗ ಯಾರು ಟಾಪ್ 4 ಬರ್ತಾನೆ ಯಾವ್ದಿದ್ದೆ ಅವು ನಂಬರ್ 1 ಯಾರು ವಿನ್ ಆಯ OTT ವಿನ್ ಆದ ಸೀಸನ್ 9 ಹೋದಾಗ ಅವ್ರು ಮಲ ಪಿಲಿಪಿಲಿದ್ದ ಟಾಪ್ 2 ಟಾಪ್ 3 ಆಲ್ರೆಡಿ ಬರ್ತೀನಾಗಲಿ 5 ದಿನ ಯಾರು ಫಿಕ್ಸ್ ಆಯ್ತು 5ನೇ ವಿಕೆಟ್ ಆನ್ ಆದಕ್ಕೆ 5ನೇ ವಾರಗೆ ಅಂತ ಕೋಪನ ಆದಕ್ಕೆ ಅದು ಆಂಡ ನಿಖಿಲ್ ಅಂಚನಗಳು ಮಲ್ಲ ರೇಂಜ್ ಸಪೋರ್ಟ್ ಮಾಡ್ತಾರೆ ಯಾವ್ದಾಲ ಮಂದಿ ಜನ ಗೊಬ್ಬದಿನ ಮಾತ್ರ ಯಾರೋ ವ್ಯಕ್ತಿ ಆದ ಎನ್ನ ವ್ಯಕ್ತಿತ್ವ ಅದನ್ನ ತೋಜಾಗಿ ಮಾತ್ರ ಆಣ 8 ಕೋಟಿ ಮುಟ್ಟ ಓಟು ಕೂಡುದು ಅಂಡ್ ಆಲ್ಮೋಸ್ಟ್ 1 ಕೋಟಿ ಮುಟ್ಟ ಓಟು ಹೆಂಗ್ ಕೂಡುದು ಬಂಡ ಅವು ಇಮ್ಯಾಜಿನೇ ಮಲ್ಪರ ಸಾಧ್ಯ ಚಂದ್ರ ಅಂತ ಒಂದು ವಿಚಾರ ಅಂಡ್ ಯಾರು ಥ್ಯಾಂಕ್ಸ್ ನಮ್ಮ ಜನಕ್ಕೆ ಫಸ್ಟ್ ಬಂದ್ ಹಾಕೊಂಡ ಯಾರು ಬಿಗ್ ಬಾಸ್ ಮೋಕೆಗೋಸ್ಕರ ಬಿಗ್ ಬಾಸ್ ಆಗ್ಬೇಕ ಯಾರು ಮಾತಾಡೋ ದಿಕ್ಕೆಲ್ಲ ಹೋಗೋದಿಲ್ಲ ಬಟ್ ಈತಮಲ್ಲ ವೇದಿಕೆಗೆ ಫಸ್ಟ್ ಟೈಮ್ ಒಂದು ಸ್ಟೇಜ್ ಶೋ ಬರೋದು ಪುರ ವಿಟ್ಲಾಗ ಬೈದಾನೆ ಅವ ಬ್ಯಾಗಿಂದ ವಿಟ್ಲದ ಜನಪದ ಮಿತ್ತು ಮೋಕೆ ವಿಜಯಶಂಕರ ಮಿತ್ತು ಮೋಕೆ ಅದೊಟ್ಟಿಗೆ ಸುರೇಶ್ ರಾವ್ ಕೊಕ್ಕಳ ಬಂದಲ್ಲ ನಮ್ಮ ಟಿವಿದ ಒಂದು ಹೆಡ್ ಆದಿತ್ಯ ಒಂದು ಕಾಲ ನಮ್ಮ ಹರ್ನಾಂಡ ನಿರೂಪಣೆ ಮತ್ತು ಶುರು ಮಾಡಿದ್ದೆ ನಮ್ಮ ಟಿವಿಡು ಸೊ ಆ ಒಂದು ಮೋಕೆಗೋಸ್ಕರ ಬೈದೆ ಸೊ ನಿಖಲ ಪ್ರೀತಿ ನಿಖಲ ಮೋಕೆ ಇಂಚಿನ ಕೊಡಿ ನನ್ನ ಸದ್ಯನೇ ತುಳು ಸಿನಿಮಾ ಅಲ್ಲ ಸರ್ಕಸ್ ಅಂತ ಬರ್ಬಿಡು ಆಯ್ತು ನಾನಾದ್ರೂ ಸರ್ಕಸ್ ಬಂದು ನಿಖಲ ಮಾತಾಡಲ್ಲ ಸಪೋರ್ಟ್ ಕೊಡೋದು ಕೇಳೋಲ್ವೇ ಇದು ಬಂದಿದ್ದು ಈಗ ನಾನು ಬಂದ್ರೆ ನಾನು ಬಂದ್ಬೋದಂದ್ರೆ ಬಿಗ್ ಬಾಸ್ ಇದು ವಿನ್ ಏನಾದಪ್ಪ ಒಂದು ತುಳು ಸಿನಿಮಾ ನಡೆ ಕರ್ನಾಟಕದ ಒಂದು ಮೊದಲ ಶೋಟು ವಿನ್ ಆದಪ್ಪ ಆಂಡ ವಿನ್ ಆತೀನಿ ಆನತ್ತು ವಿನ್ ಆತೀನಿ ನಿಖಿಲ್ ಯಾಕಂದ್ರೆ ಯಾರು ಇದು ಗೊಬ್ಬುದಿನ ಮಾತ್ರ ವಿನ್ ಮಲ್ತೀನಿ ನಿಖಿಲ್ನ ಓಟು ಸೊ ಅಂಜಾದ ಏರ್ ಮಾತ್ರ ಓಟ್ ಮಾಡ್ತಾರೆ ನಿಖಿಲ್ ವಿನ್ ಆತೀನಿ ನಿಖಿಲ್ ವಿನ್ ಮಲ್ಪಾದೀನಿ ಸೊ ನಿಖಿಲಿಗೆ ಏತು ಥ್ಯಾಂಕ್ಸ್ ಬಂದಲ್ಲ ಕಮ್ಮಿ ನನ್ನ ಬೇಲದ ಮುಖ್ಯನೇ ಥ್ಯಾಂಕ್ಸ್ ಬಂದ್ಬೆ ನನ್ನ ತುಂಬ ತಿನ್ನಟ್ಟು ದೇವರ ಮಾದರ ಕಟ್ಟಾಲ್ಪಡೆ ಆಯ್ರಾರ್ಕ ಐಶ್ವರ್ಯ ಸರ್ವಿಸ್ಗೂ ಸಂಪತ್ತು ಸೌಭಾಗ್ಯ ನೆಮ್ಮದಿ ಮಾದರಗಳ ಪಂಚಲಿಂಗೇಶ್ವರ ದೇವರು ಕೊರತು ಕಾಪಾಡೋದು ಭಿನ್ನಮಂತರು ಥ್ಯಾಂಕ್ ಯು ಸೋ ಮಚ್ ಖಂಡಿತವಾಗ್ಲ ಸೊ ರೂಪೇಶ್ ಕ್ವಿಕ್ ಆಗಿ ಬಿಗ್ ಬಾಸ್ ಅಡಿ ಹೋಗಿ ಗೊತ್ತಾ ಇದು ಜನಕ್ಕೆಲ್ಲ ಒಂದು 2-3 ಪ್ರಶ್ನೆ ಸೊ ಈರೆಲ್ಲ ಒಂದು ಕೇಳಿಬಿಡ್ಬೆ ಬಿಗ್ ಬಾಸ್ ಅಡಿ ಇಲ್ಲಾಡು ಉಪ್ಪುನಾಗ ಈ ಮಿಸ್ ಮಲ್ತಿನ ಮಸ್ತೇ ವಿಷಯ ಆಗುತ್ತೆ ನೀವು ಮಿಸ್ ಮಾಡಿದಂತಹ ಎಷ್ಟೋ ವಿಷಯಗಳಿರ್ಬೋದು ಬಟ್ ಯಾವುದು ತುಂಬಾನೇ ನಿಮ್ಗೆ ನೆನ್ಪು ಕೊಡ್ತಾ ಇತ್ತು
ನನಗೆ ಅಂದ್ರೆ ಮನೆ ಒಳಗಡೆನಾ ಇರುವಾಗ ಮನೆ ಒಳಗಡೆ ಇರಬೇಕಾದ್ರೆ ಎರಡು ವಿಷಯ. ಒಂದು ನನ್ನ ಸಿನಿಮಾದ ಕಾಡ್ತಾ ದಯೋ ಸರ್ಕಸ್ ಕೆಲಸ ಅವರ ಸರ್ಕಸ್ ಒಕ್ಕೊಂಜಿ ಎಂಕಿ ಹೋಸ್ಟಿಂಗ್ ಪಂಡ ಬಾರಿ ಒಂಜಿ ಅವೊಂಜಿ ಉಲೈದ ಮಜಾನೆ ಬೇತೆ. ಹೋಸ್ಟಿಂಗ್ ಮಲ್ಪಂಗಿ ದಸರಾ ಮಾತ ಬಂದಾಗ ಅಯ್ಯೋ ದಸರಾ ಬಂದಾಗ ಪಿಲಿವೇಶ ತೋಂದಿತ್ತೆ ಅವ ಮತ ಮಸ್ತ್ ಮಿಸ್ ಆಗುತ್ತೆ. ಕುಡೊಂಜಿ ಮಸ್ತ್ ಜನ ಒಂದ್ಲಕ್ಕಿ ಕೇಳೋದಿತ್ತೆ ರೂಪೇಶ್ ಅವರು ಪಾಡೋದಿತ್ತು ಒಂಜಿ ಔಟ್ಫಿಟ್ ಫ್ಯಾಂಟಾಸ್ಟಿಕ್ ಇತ್ತು ಬಂದು. ಸೊ ನೆತ್ತ ಬಿಹೈಂಡ್ ದಾದ ಒಂಜಿ ರೀಸನ್ ಇತ್ತು. ವೀಕೆಂಡ್ ಬರೋದಿತ್ತು ಡಿಸೈನರ್ ಮಂತ್ರ ಅಂದ್ರೆ ಡಿಸೈನರ್ ನ ಥ್ರೂ ಬರೋದಿದ್ದೀನಿ. ಡಿಸೈನರ್ ಮಂತ್ರ ಎಂಕಲ ಕುಡ್ಲದ ನಮ್ಮ ಕುಡ್ಲದ ಡೆಫಿನೆಟ್ಲಿ ವಾವ್ ನಮ್ಮ ಕುಡ್ಲದಾಗ ಮಾತಾಡೋದ್ರಿಂದ ಐಟ್ಲ ಪ್ರೂವ್ ಆಗಿ ಸುಮಾರು ಜನ ಕೇಳೋದಿತ್ತು ರೀತಿ ಡ್ರೆಸ್ ಮಾಡೋರು ಮಸ್ತ್ ಜನ ಕೇಳೋದಿದ್ದಾರೆ. ರೂಪೇಶ್ ಲೈಕ್ ಸ್ಟ್ಯಾಂಡಿಂಗ್ ಔಟ್ ಆಗೋದಿದ್ದಾರೆ. ಸೊ ಐಟ್ಲ ಬಿಹೈಂಡ್ ರೀಸನ್ ನಮ್ಮ ಕುಡ್ಲಾಡ್ರೆ ಪಕ್ಕ ಬಾಕಿದ ಮಾತ್ರ ಎಲ್ಲ ಟೀಮ್ ಉಂಟು ಎಲ್ಲ ಫ್ಯಾಮಿಲಿ ಪರ್ಚೇಸ್ ಮಾಡಿ ಕಡಪಡೋದಿದ್ದೀರಿ ಆಯ್ತು ಇಂಚ ಮಾತ್ರ ಕಾರಣ ಮಾತ್ರ ಉಜ್ಜೋದಿದ್ದಾರೆ. अच्छा सो अंचने ನನ್ನ ತುಂಬಾಗಿದೆ ಸರ್ಕಸ್ ಮೂವಿ ರೆಡಿ ಆವನದು. ವಾಟ್ಸ್ ನೆಕ್ಸ್ಟ್ ಆಫ್ಟರ್ ದಿ ಮೂವಿ ದಾದಾ ಇನ್ ದ ಪೈಪ್ಲೈನ್. ಓಕೆ ಇಂದು ನಾನು ಯಾನ ಪೋಪೋ ರೀಚ್ ಆವೋಡು ಬಂದ ಇತ್ತ ದೇವರ ದಯೆ ನಿಕ್ಕಲ ಮಾದರನ ಸಪೋರ್ಟ್ ಇದು ಕನ್ನಡ ಪಿಲೆ ಬಂದಾಗ ನಂಗೆ ಗೊತ್ತಿದ್ದಾರೆ ಇದು ಮಾತ್ರ ರೀಚ್ ಆಗ್ತದೆ. ಒಂದು ಐನೇಳು ಆಜಿ ಸಿನಿಮಾ ತಂಡದಾಗ ಮೀಟ್ ಆಗ್ತಾರೆ ಡಿಸ್ಕಷನ್ ಆಗ್ತದೆ. ಐದೊಂದು ರಡ್ಡೆ ಎಟ್ಟೆ ಸಿನಿಮಾ ಬೈತದೆ ಅವು ಹೋಗುವುದು ಐನಾದು ಬೇಗ ಅನೌನ್ಸ್ ಮಾಡ್ಬೇ ಕನ್ನಡ ಬಿಗ್ ಬಾಸ್ ಬತ್ತಿ ಬಗ್ಗ ನಾನು ಅನೌನ್ಸ್ ಮಾಡ್ಕೊಂಡು ಅಂಚಿನ ಒಂದು ಎಡ್ಡೆ ಸಿನಿಮಾ ಅದು ಕೂಡ ಐನಾದ್ ಬೇಗ ಈ ಮಂತ್ ಎಂಡ್ ಇಚ್ಚಿನ ಫೆಬ್ರವರಿ 15th ಆಯ್ತು ಅನೌನ್ಸ್ಮೆಂಟ್ ಮಾಡೋದು ಡೆಫಿನೆಟ್ಲಿ. ಸೊ ಇನ್ನು ಮುಂದೆ ಬಹಳಷ್ಟು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಪರದೆಗಳಲ್ಲಿ ರೂಪೇಶ್ ಶೆಟ್ಟಿ ಅವರನ್ನು ನಾವು ನೋಡ್ತೇವೆ. ಆದ್ರೆ ಒಂದಕ್ಕಂತೂ ನಾವು ಸೆಲ್ಯೂಟ್ ಕೊಡ್ಲೇಬೇಕು. ಎಷ್ಟೇ ದೊಡ್ಡ ಮಟ್ಟಕ್ಕೂ ರೀಚ್ ಆದ್ರೂ ಆ ಡೌನ್ ಟು ಅರ್ತ್ ನೇಚರ್ ಇದೆ ಅಲ್ವಾ ಅದು ಹಾಗೇ ಇದೆ. ಅವಾಗ ಈಗಲೂ ಏಪಲ್ಲ ಮೋಕಿಡ್ ಬಂದು ನಮ್ಮ ರೂಪೇಶ್ ಇದಪ್ಪ ನಮ್ಮ ಶೆಟ್ರು ಬಂದ. ಸೊ ಒಂದು ಜೋರ ಏನೋ ದಾಟಿ ಕೊಡ್ಕ ಬರಡು ಬಿಟ್ಲ ಬಿಗ್ ಬಾಸ್ ರೂಪೇಶ್ ಶೆಟ್ಟಿ ಮಸ್ತ್ ಇಷ್ಟ ಆದ ಕ್ಯಾರೆಕ್ಟರ್ ಪೂರ ನಮ್ಮ ಜನಕ್ಕೆ ಬಂದಾಗ ಅರಿನ ಒಂಜಿ ಮುಗ್ಧತೆ ಅಂಚನೆ ಒಂಜಿ ಹೃದಯ ಶ್ರೀಮಂತಿಗೆ ನಮ್ಮ ತುಳುನಾಡಿನವ್ರಿಗೆ ಆಡಿನ ಒಂಜಿ ಮುಗ್ಧತೆ ಗೊತ್ತಿದ್ದಾನೆ ಆಂಡ ಇಡೀ ನಮ್ಮ ಕರ್ನಾಟಕದ ಜನಕ್ಕೆ ಅರಿನ ಒಂಜಿ ಮುಗ್ಧತೆ ಗೊತ್ತಾಂಡ ಅಂಚನೆ ಅರಿ ಏಪಲ ಪನ್ಪೇರು ನಮ್ಮ ತುಳುನಾಡು ಏಪಲ ಮಿತ್ತು ಪೋಡು ನಮ್ಮ ತುಳು ಸಿನಿಮಾ ಏಪಲ ಗೆಂದುಡು ಪನ್ಪಿನಂಚತನ ವಿಚಾರ ಎಲ್ಲ ಪನ್ಪರು. ಸೊ ತುಳು ಸಿನಿಮಾ ದನಾ ತೀರ್ನ ಕಡೆದ್ದು ಬರಡು ಪನ್ಪಿನಂಚತನ ಒಂಜಿ ವಿಶ್ವಾಸ ನಮ್ಮ ಕಕೇರಿಗಾದ ನಮ್ಮ ವಿಟ್ಲದ ಜನಕ್ಕೆ ದಾದ ಪನ್ಪರು ಒಂಜಿನಾದ ಬಂದಾಗ ಬ್ರಿಜೇಶ್ ಕಾಲ್ ಮಾಡ್ಕೊಂಡಾಗ ವಿಟ್ಲದ ಕಾರ್ಯಕ್ರಮ ಬಂದಾಗ ದಾಲ ತುಂಬ ಬೇರೆ ಇದು ಒಂಚೂರು ಬೇರೆ ಕಮಿಟ್ಮೆಂಟ್ ಮಾತ್ರ ಇತ್ತು. ಬಟ್ ಬ್ರಿಜೇಶ್ ಬಂದಿದ್ದೆ ಇಂಚಾಲ ಬಂದ್ರೆ ಖಂಡಿತ ಬರ್ಬೇಕು ದಾಯಕದ ಕೇಳ ಎಂಗ್ಲ ಪ್ರತಿ ಸಿನಿಮಾ ರಿಲೀಸ್ ಆದಾಗಲೇ ಎಂಗ್ಲ ಬರಡು ಕೊಡು ಇಟ್ಲಾಗ ಹೋದಂಜಿ ಪ್ರಮೋಷನ್ ಮಾಡ್ಕೊಡುವುದು ಅವು ದಾಯಕದ ಕೇಂಡ ಯಾನ್ ಬರಡು ನಿಚ್ಚಿ ಕೆಲವೊಂದು ಜನ ಸಾಗರ ನಿಕ್ಲುಲ್ಲಾರು ಎಟ್ಟೆ ಮನಸ್ಸಿದ ಏನೇ ವ್ಯಕ್ತಿಗಳು ಗೊತ್ತಿಲ್ಲ ನಿಕ್ಲು ರಡ್ಡು ಕೈಲ ಅಗಲ ಮಂತದಾಗ್ಲೇನು ಎದುಕೊಂಡ್ವಾರು ನಿಕ್ಲ ಮೋಕೆಂಡ್ ಕೊಡ್ಬಾರು. ಸೊ ವಿಟ್ಲದ ಇಂಚಿನ ಸಹೃದಯ ಬಂದಲು ಉಪುನಕ್ಕೆ ನಮ್ಮ ತುಳು ಸಿನಿಮಾ ರಂಗ ನಲ್ಲ ಮಲ್ಲ ಮಟ್ಟಡು ಇದು ಪುತ್ತೂರು ಏಪ ಸಿನಿಮಾ ರಿಲೀಸ್ ಆದಾಗಲ ಜನ ತಿಂಜೊಂದೇ ಬಿಡು ಹಾಗೆ ನಿಕ್ಲ ಮಲ್ಲ ಮನಸ್ಸು ಕಾರಣ ಇದು ಬಂದಾಗ ಯಾನು ಒಂದು ನಮ್ಮ ಊರ್ದ ಯಾನು ಇಂಚನೆ ಸ್ಟೇಜಿಗೆ ಬಂದು ಎಂಗಳ ಮಾಸ್ಟರ್ ಇದ್ದಾರೆ ಪ್ರಕಾಶ್ ಮಹಾದೇವ ನಾನು MC ಮಾಡ್ಕೊಂಡು ನಾವು ಬರೋದು ಥ್ಯಾಂಕ್ ಯು ಸೋ ಮಚ್. ನಿಕ್ಲೊಟ್ಟಿಗೆ ಅಲ್ಲ ಎಸ್ ಐದೊಟ್ಟಿಗೆ ಪದಕ್ಕೆ ಪಚ್ಚ ಮಾಡಿದ ವೇದಿಕೆಗೆ ಬರಲಿರುವ ನಮ್ಮ ಪುಗರ್ಸದ ತಂಡ ದಟ್ ಈಸ್ ಆರ್ಯನ್ಸ್ ಡಾನ್ಸ್ ಸ್ಟುಡಿಯೋ ನವೀನ್ ಶೆಟ್ಟರ್ನ ಮುತುಮಚ್ಚಿದ ಒಂದು ತಂಡ ನಮ್ಮನೆ ತಂಡ ಜೋರಾದ ತಾಂಡಿ ಬರೋಣ ಟು ಆರ್ಯನ್ಸ್ ಡಾನ್ಸ್ ಸ್ಟುಡಿಯೋ ವಿಟ್ಲ ಮೇಕ್ ಸಮ್ ನಾಯ್ಸ್. ಎಸ್ ಪುರುಷನ ಕೀಬೋರ್ಡ್ Yes, Birwaz, come on! ಊರೇ ಮುರುಕಡು ಕರ್ಫ್ಯೂ ಪಾಡಡು ಯಾನ ರೀಸನ್ ಕೊರೆಯ ಕೊಂದ ಕಾಪುಲ ನಿನ್ನ ಪಲಾಯನು ಬಾಬಲ್ ಬಂದ ಬುಡೆಯ ಯಾನ ಬೇಳೆಗೆ ಸೇರಿದಡು ನನ್ನ ಬೇಗಡು ಬದುಕೆನಡು ಯಾನ ಬಾಲಿನ ಉರುಗು ಬ್ರಹ್ಮೆಳ ಬುರುಡೆ ಬರಿ ಬರಿ
ముందు కొన్ని సెల్ఫీ చెప్పుగా ఫ్యామిలీని హైడ్ ముందు స్టోరీ పాడుగా మమ్మల్ని పిల్లలు కన్నా ಅದನ್ನೇ ದೊಡ್ಡ ವಾರಿ ಮನೆ ಮಾಡಲೆ ನೀನು ಬರೀತಿ ಆಗಲಿಲ್ಲ ಕರಿಯ ಮನಿ ರೇಟ್ ನಿನಗೇನೊಂದು ಬೈದ ಮದುವೆಗೆ ತೀಗರೆಂದು ದೊಡ್ಡ ಬೈದ Thank you so much. Thanks a lot. Thanks a lot. Thank you so much. And Rupa Prakash Madhavan. Thank you. ಅದೇ ಈತ್ ಎನರ್ಜಿ ಎಕಡೆ ಬಂದಿರೋ ಪಾತ್ರೆ ಹಾಕುಜಿ ಅನ್ನೋ ಸ್ವರ ನಾನು ಒಲ್ತಿ ಇದು ಎನರ್ಜಿ ಒಲ್ತಿ ಬಿಗ್ ಬಾಸ್ ಇಲ್ಲ ಅಂತಾನೆ ಫುಲ್ ಆನ್ ಎನರ್ಜಿ ಇಡುತ್ತಾರೆ ಇತ್ತ ವೇದಿಕೆಲ್ಲ ನನ್ನ ದುಂಬಾಗ್ಲ ರೂಪೇಶ್ ಶೆಟ್ರೆ ನನ್ನ ದುಂಬಾಗ್ಲ ಬರ್ಪುನ ಪ್ರತಿ ವೇದಿಕೆಲ್ಲ ಪ್ರತಿ ಸಿನಿಮಾಡ್ಲ ಅವೇ ಮಟ್ಟದ ಸಾಧನೆ ಅವಡ ಬಂದು ಎನ್ನ ಮಾತ ಬಿಟ್ಲದ ಕ್ಲೋಂಜಿ ಆಸೆ ಖಂಡಿತವಾದ ಜೋರಾಯಿನ ತಾಟಿ ಬರಡು ಕುದೊಂದು ಸಾಧಿಗ ರೂಪೇಶ್ ಶೆಟ್ಟಿ ಕೇಳಿ ಅದೊಂದು ಬಂದು ಮಾತೆಲ್ಲ ಕೇಳುವರೆ ಬಿಗ್ ಬಾಸ್ ಸುದೀಪ್ ಸರ್ನ ಕೇಳಿದೆ ಇದೇ ಬಂತು ಹತ್ತು ಮರ ಈಗ ಎನರ್ಜಿ ಹೋಗ್ತಿದ್ದು ಮಾಡಬೇಕಂದ್ರೆ ಅಣ್ಣ ಈಗ ಉತ್ತರದಾನ ಮಾಡಿಲ್ಲ ಯಾರು ಕರೀನ ಒಂದು 10-16 ವರ್ಷದಿಂದ ಆಂಕರಿಂಗ್ ಮಾಡ್ಕೊಂಡಿಲ್ಲ ಇಂಜಿನೆ ಈಗ ಒಂದಿನ ಹೋಸ್ಟ್ ಮಾಡ್ಕೊಂಡಿಲ್ಲ ಆ ಎನರ್ಜಿ ಹೊಲ್ತು ಬೈತೀನಿ ಬಂದಿಲ್ಲ ಅಣ್ಣ ಬೇದ ಹೊಲ್ತಿರತ್ತೆ ಸ್ಟೇಜ್ದ ಎದುರು ಪಂಚಿನ ನಿಖಿಲ್ ಬಂದಂಚಿನ ಎನರ್ಜಿ ಥ್ಯಾಂಕ್ ಯು ಸೋ ಮಚ್ ಆ ಎನರ್ಜಿಗೆ ಕರೆಕ್ಟ್ ಕೊಂಚ ಮಾತಾಡಕ್ಕೆ ಏನೋ ಬಿಗ್ ಬಾಸ್ ಎಂತ ವಿನ್ಯಾರೆ ಅವನ OTT ఒక టీవీ సీరియల్ అట్లా విన్యారే ఎంత సాధ్య ಅಂದ್ರೆ ಯಾರಾಗಲಿ ಒಂದೇ ಬಂದ್ಬಿಡು ಕೆಲವು ಬಿಗ್ ಬಾಸ್ ಬಂದ ಸಂಬಂಧದ ಶೋ ಇಮೋಷನ್ಸ್ ಶೋ ಸೊ ನಮ್ಮ ಜೀವನದ ಸಂಬಂಧ ಅಂತ ಬಂದಾಗ ಇಮೋಷನ್ಸ್ ಬಂದಾಗ ಜಾಸ್ತಿ ಇಡೇ ಬೇಲಕೋರಜಿದ ಒಂದು ಮಸ್ತ್ ಕ್ಯಾಲ್ಕುಲೇಷನ್ ನೋಡ್ಬಿಡು ಬಿಗ್ ಬಾಸ್ ಸುಮಾರು ಜನ ಮುಂದದ ಗೊಬ್ಬರ ಪೋದುಪ್ಪೇರು ಗೊಬ್ಬುದುಪ್ಪೇರು ಅಣ್ಣ ಯಾರು ಮುನ್ಪುರದ ಗೊಬ್ಬರ ಹಂಗೆ ಆಯ್ತು ಯಾರು ಮುನ್ಪಡದ ಗೊಬ್ಬ ಮನಸ್ಸಿಡ್ದು ಗೊಬ್ಬನಾಗ ನಿಖಿಲಂಜನ ಎಡ್ಡ ಮನಸ್ಸಿಗೆ ಕನೆಕ್ಟ್ ಆಂಡು ಅವೇ ಎನ್ನ ಗೆಂದು ನಂಚಿನ ಒಂಜಿ ಮಲ್ಲ ಕಾರಣ ಆಂಡು ಸೊ ದಾದಾಯ್ತಲ್ಲ ಎಡ್ಡ ಬೇರೆ ಮನಸ್ಸಿಡ್ದು ಮನ್ಪ್ಲೆ ಮನಸ್ಸು ತೀದು ಮನ್ಪ್ಲೆ ಎಡ್ಡ ಮನಸ್ಸಿಡು ಮನ್ಪ್ಲೆ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಈತ್ತು ಮಲ್ಲ ಮಟ್ಟಡು ಪ್ರತಿ ವರ್ಷ ಮಕ್ಕಳಿಗೆ ಸಹಕಾರ ಕೊಡ್ಬಿಡ್ದಾದ್ರ ಇಡೀ ಕರಾವಳಿ ಕರ್ನಾಟಕ ತುಳುನಾಡದಲ್ಲಿ ಮಲ್ಲ ವೇದಿಕೆ ಅದು ನಿರ್ಮಾಣ ಆಗ್ತದೆ ಮೊಗ್ಲಿಗೆ ನಿಖಿಲ ಸಪೋರ್ಟ್ ನನಾದ್ ಕೊರಲೆ ಪ್ರತಿ ವರ್ಷ ಯಾರಂತೂ ಖಂಡಿತ ಪ್ರತಿ ವರ್ಷ ಬರೆಯೋದ ಟ್ರೈ ಮಾಡ್ಬ ನಿಖಿಲ ಆಶೀರ್ವಾದ ನನಾದ್ ಎಡೆ ಬೇರೆ ಅವಕಾಶ ಸಿಗಡೆ ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಹೇಳಲಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೊ ಬಂದುಲೆ ಎಗ್ಲೊಟ್ಟಿಗೆ ಈತು ಹೊರತು ನಮ್ಮ ಜೊತೆಗೆ ಇಟ್ಕೊಂಡು ಎಲ್ರಿಗೂ ಸಹಕಾರ ಕೊಟ್ಟು ತುಂಬಾ ರೀತಿಯಲ್ಲಿ ನಿಮ್ಮನ್ನು ಮನೋರಂಜಿಸಿದಂತ ಇನ್ನು ಮುಂದೆ ಕೂಡ ಮನೋರಂಜಿಸಲಿಕ್ಕಿರುವಂತಹ ರೂಪೇಶ್ ಶೆಟ್ಟಿ ಅವರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ತುರಂಗ್ ಸಾಬಿಗೂ ಪಂಚಶ್ರೀ ಗ್ರೂಪ್ ರಿಜಿಸ್ಟರ್ದ ಮಾತ ಸದಸ್ಯರೆಲ್ಲ ದಯಮಾಡಿ ವೇದಿಕೆಗೆ ಬರಡು ಒಂಜಿ ಹೊರಗಟ್ಟದ ಫೋಟೋಸ್ ಬಂದೆಪ್ಪರೆ ಐ ರಿಕ್ವೆಸ್ಟ್